ಮಂಗಳೂರು ಹಿಂಸಾಚಾರ ಹಾಗೂ ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಇತ್ತೀಚೆಗೆ ಬಿಡುಗಡೆ ಮಾಡಿದ ವಿಡಿಯೋ 100ರಷ್ಟು ಸತ್ಯವಾಗಿದೆ. ಆದರೆ ಮಂಗಳೂರು ಪೊಲೀಸ್ ಆಯುಕ್ತ ಡಾ. ಪಿ.ಎಸ್. ಹರ್ಷ ಸಿಡಿ ಅಪೂರ್ಣ ಎಂದು ಹೇಳಿಕೆ ನೀಡಿರುವುದು ಸರಿಯಲ್ಲ. ಹಾಗಾಗಿ ವಿಡಿಯೋ ಬಗ್ಗೆ ತನಿಖೆ ನಡೆಯಲಿ ಅಂತ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಮಹಮ್ಮದ್ ಕುನ್ನಿ ಹೇಳಿದರು. ಈ ಬಗ್ಗೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತಾಂಡವವಾಡುತ್ತಿರುವ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರುವುದು ವಿರೋಧ ಪಕ್ಷಗಳ ಕರ್ತವ್ಯ. ಈ ಕೆಲಸವನ್ನು ಜೆಡಿಎಸ್ ಮಾಡಿದೆ. ಕುಮಾರಸ್ವಾಮಿ ಬಿಡುಗಡೆ ಮಾಡಿರುವ ವಿಡಿಯೋ ಅಪೂರ್ಣ ಎನ್ನುವುದಾದರೆ ನ್ಯಾಯಾಂಗ ತನಿಖೆ ನಡೆಸಲಿ ಎಂದು ಸಲಹೆ ನೀಡಿದರು. ಕುಮಾರಸ್ವಾಮಿ ಅವರು ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಒಂದು ಸಿಡಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ತಿಳಿದ ಮಟ್ಟಿಗೆ ಆ ವಿಡಿಯೋ ಅದು 100% ಸತ್ಯ. ಇವತ್ತು ನಾವು ಹೇಳ್ತೇವೆ ಅದರ ಬಗ್ಗೆ ಮಾನ್ಯ ಕಮಿಷನರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು, ನಾನು ಕಮಿಷನರವರಿಗೂ ಸರ್ಕಾರಕ್ಕೂ ಕೇಳೋದಿಷ್ಟೇ, ನಮ್ಮ ಜಿಲ್ಲಾ ಜನರ ಪರವಾಗಿ ನೀವು ತನಿಖೆಯನ್ನು ಮಾಡಿ, ಅದು ಸರಿಯಾ ತಪ್ಪ ಹೇಳುವಂಥ ತನಿಖೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ, ಸರ್ಕಾರ ನಿಮ್ಮಲ್ಲಿದೆ, ಪೊಲೀಸ್ ಅಧಿಕಾರಿಗಳು ನಿಮ್ಮಲ್ಲಿದ್ದಾರೆ. ಬೇರೆ ಬೇರೆ ಸಂಘಟನೆಯಿಂದ ಮಾಡಿದಂಥ ವಿಡಿಯೋ ಸತ್ಯ ಸುಳ್ಳು ಅಂತ ಹೇಳುವಂಥದ್ದನ್ನು ಮಾಡಬೇಕೇ ಹೊರತು ಅದನ್ನು ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಕುಮಾರಸ್ವಾಮಿ ಅವರು ಸರ್ಕಾರದ ಗಮನಕ್ಕೆ ತಂದಾಗ ಪ್ರತಿಯೊಂದು ವಿಚಾರವನ್ನು ಕುಮಾರಸ್ವಾಮಿ ಅವರು ಯಾವುದೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಯಾವುದೋ ಒಂದು ರಾಜ್ಯಕ್ಕೆ ಲಾಭಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಬಿಂಬಿಸ್ತೀವಿ. ನಾವೇನು ಇಲ್ಲಿ MLA ಓಟಲ್ಲಿ ನಾವು ಗೆಲ್ತಲ್ಲ, ನಮಗೆ ಓಟು ಕೊಟ್ಟಿದ್ದಾರ, ನಮಗೆ ಓಟು ಕೊಡ್ತಾರೆ ಅಲ್ಲ, ನಾಡೇನು ರಾಜ್ಯಕ್ಕೆ ಲಾಭಕ್ಕೋಸ್ಕರವಾಗಿ ಅವ್ರನ್ನ ಮಾಡ್ತಾ ಇಲ್ಲ. ಮುಖ್ಯವಾಗಿ ಜನರ ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿದ್ದು ಏನು ನಿಭಾಯಿಸಬೇಕು ಅದನ್ನು ನಿಭಾಯಿಸಿ ಹೇಳಿದಾಗ ಅದನ್ನು ಅವರು ಬೇರೆ ರೀತಿಯಲ್ಲಿ ಅರ್ಥ ಮಾಡೋದಂದರೆ ಸರಿಯಲ್ಲ. ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ. ಮಂಗಳೂರು ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ರಾಜಕೀಯ ಮಾಡುತ್ತಿಲ್ಲ, ನ್ಯಾಯಯುತ ತನಿಖೆಗೆ ಆಗ್ರಹಿಸುತ್ತದೆ. ಸಿಡಿ ಬಿಡುಗಡೆಯ ಹಿಂದೆ ಯಾವುದೇ ವೋಟ್ ಬ್ಯಾಂಕ್ ವಿಷಯವಿಲ್ಲ. ಇಂತಹ ವಿಷಯಗಳನ್ನು ಪಕ್ಷವು ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವುದಿಲ್ಲ. ಮಂಗಳೂರು ಪೊಲೀಸ್ ಆಯುಕ್ತ ಡಾ. ಪಿ.ಎಸ್. ಹರ್ಷ ಅವರ ಮೂಲಕ ಸಿಡಿ ಅಪೂರ್ಣ ಹೇಳಿಕೆ ಕೊಡಿಸಲು ಮುಂದಾಗಿದೆ ಎಂದು ಹೇಳಿದರು. ಸರ್ಕಾರ ವೇದನ್ನು ಈ ರೀತಿ ಪ್ರೋತ್ಸಾಹ ಕೊಟ್ಟು ಪೊಲೀಸರ ಮುಖಾಂತರ ಧಮಕಿ ಹಾಕುವಂಥದ್ದು, ಪೊಲೀಸರ ಮುಖಾಂತರ ಅದನ್ನು ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ದಿಕ್ಕು ತಪ್ಪಿಸುವಂಥದ್ದು, ಇದು ಮಾಡುವುದು ಸರಿಯಲ್ಲ. ಇದನ್ನು ಸೂಕ್ಷ್ಮ ತನಿಖೆ ಮಾಡಲಿ, ಆ ಟೇಪನ್ನು ಸಾಕ್ಷಿ ಮಾಡಲಿ, ಮತ್ತು ನ್ಯಾಯಾಂಗ ತನಿಖೆ ಮಾಡಬೇಕು. ಯಾಕೆಂದರೆ ನಾವು ಅದನ್ನು ಕುಮಾರಸ್ವಾಮಿಯವರು ಮೊನ್ನೆ ತಮ್ಮಲ್ಲಿ ಬಂದಾಗ ಇದು ಹೇಳಿದ್ರು, ನ್ಯಾಯಾಂಗ ತನಿಖೆ ಇದರಲ್ಲಿ ಇನ್ನೂವಲ್ಲಿ ಕಮಿಷನರ್ ಇದ್ದಾರಾ, ಅಲ್ಲ ಮತ್ತು ಎಲ್ಲರದು ಕಾಂಗ್ರೆಸ್ನವರಿದ್ದಾರಾ, ಅಲ್ಲ JDSನವರಿದ್ದಾರಾ, SDP ಅವರಿದ್ದಾರಾ, ನ್ಯಾಯಾಂಗ ತನಿಖೆ ಮಾಡಿದವರೆಗೆ ಬರ್ತದೆ. ಈ COD ಇಂದ ಅಲ್ಲ ಬೇರೆ ಮ್ಯಾಜಿಸ್ಟ್ರೇಟರಿಂದ ತನಿಖೆ ಮಾಡಿದ್ದು ನ್ಯಾಯಾಂಗ ತನಿಖೆ, ಇದು ತನಿಖೆ ಆಗುವುದಿಲ್ಲ. ಇವತ್ತು ನಾವು ಹೇಳ್ತೇವೆ, ನಾವು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ನಾವು ಸದ್ಯ ಇಲ್ಲ. ಮೊನ್ನೆ ಆದಂಥ ಘಟನೆಯನ್ನು ರಾಜ್ಯಕ್ಕೆ ಲಾಭಕ್ಕೋಸ್ಕರ ಖಂಡಿತ JDS ಬಳಸ್ಕೊಳ್ಳುವುದಿಲ್ಲ. ಕುಮಾರಸ್ವಾಮಿಯವರಾಗಲಿ, ನಮ್ಮ ಪಕ್ಷ ಆಗಲಿ, ನಮ್ಮ ನಾಯಕರಾಗಲಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತಿ ಸುವ್ಯವಸ್ಥೆ ಬೇಕು. ಇವತ್ತು ಭೀತಿಯ ವಾತಾವರಣದಲ್ಲಿ ನಾವಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಬೆಳಿಗ್ಗೆ ಹೋಗಿ ರಾತ್ರಿ ಮನೆಗೆ ಬರ್ತೇವೆ, ಸೇರ್ತೇವೆ ಅಂತ ಹೇಳುವ ಒಂದು ಪರಿಸ್ಥಿತಿ ಹೆದರಿಕೆ ಎಲ್ಲ ಸಮಾಜದವರಿಗೂ, ಎಲ್ಲ ಜಾತಿ ಬಂಧುವರಿಗೂ ಇವತ್ತು ಇದೆ. ಸರ್ಕಾರವು ಎಲ್ಲವನ್ನೂ ಪೊಲೀಸರ ಮೂಲಕವೇ ಹತ್ತಿಕ್ಕುವ ಹುನ್ನಾರ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು.